ಕೊರಗಜ್ಜ ಯಾರ ಹತ್ರನೂ ತರಿಸ್ಕೊಳ್ಳಲ್ಲ. ಅವರು ಒಳ್ಳೇದು ಮಾಡಿ ಕೂಡ ಅವರು ತರಿಸ್ಕೊಳ್ಳೋದು. ಇದು ಒಂದು ಸತ್ಯಾಂಶವಾಗಿ ನಾನು ಕೊರಗಜ್ಜನಿಗೆ ಅರ್ಪಿಸ್ತಾ ಇದ್ದೀನಿ. ಇದು ನಿನ್ನೆ ನನಗೆ ಗೊತ್ತಾಗಿದ್ದು ಫೇಸ್ಬುಕ್ಕಲ್ಲಿ ನೋಡಿದ್ದು. ಮೈಸೂರಲ್ಲಿ ನೆಲೆಸಿದ್ದಾರೆ ಅಂತ ಅಜ್ಜ ಅಂತ. ನಾನು ದಿವಸ ಬೇಡ್ಕತ್ತಿದ್ದೆ, ಅಜ್ಜ ನಿನ್ನ ದರ್ಶನ ಮಾಡಬೇಕು, ಅವ್ರಿಗೆ ನನಗೆ ಗೊತ್ತಿಲ್ಲ ನೀನು ಎಲ್ಲಿದ್ಯಾ ಅಂತ. ಬರೀ ಹೆಸರಲ್ಲೇ ನಾನು ಅವನ್ನ ನೆನೀತಿದ್ದೆ. ಸ್ವಾಮಿ ಇಲ್ಲಿ ಬಂದು ನೆಲೆಸನೆ ಅಂದರೆ ತುಂಬ ಸಂತೋಷ ಆಯಿತು. ನಿನ್ನೆ ಫೇಸ್ಬುಕ್ ನೋಡ್ತಿದ್ದಂಗೆ ಅಡ್ರೆಸ್ ಕೇಳ್ಕೊಂಡು ಬಂದು ಸ್ವಾಮಿ ದರ್ಶನ ಮಾಡ್ಬಿಟ್ಟೋದೆ. ಮಾಡಿದ ತಕ್ಷಣ ಅವ್ರು ನಮ್ಗೆ ಒಂದು ಸ್ವಲ್ಪ ನೆಮ್ಮದಿ, ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಕೊಟ್ಟಿರೋದಕ್ಕೆ ನನಗೆ ಇದು ಕೊಡಬೇಕು ಅನಿಸ್ತು. ಸ್ವಾಮಿಗೆ ಕೊಡ್ತಾ ಇದ್ದೀನಿ ಅಪ್ಪ ಅವ್ರಿಗೆ. ಇದು ಅವರ ಕಾರ್ಯಿಕ ಶಕ್ತಿ. ಅವರಿಗೆ ಒಂದು ನೆಮ್ಮದಿ, ಮಾನಸಿಕ ನೆಮ್ಮದಿ ಇರಲಿಲ್ಲ. ಅದು ಅವರು ಸಂಕಲ್ಪ ಮಾಡ್ಕೊಂಡು ಹೋದಂತ ಕ್ಷಣದಲ್ಲಿ ಕೊರಗಜ್ಜ ಯಾರ ಹತ್ರನೂ ತರಿಸ್ಕೊಳ್ಳಲ್ಲ. ಅವರು ಒಳ್ಳೇದು ಮಾಡಿ ಕೂಡ ಅವರು ತರಿಸ್ಕೊಳ್ಳೋದು. ಇದು ಒಂದು ಸತ್ಯಾಂಶವಾಗಿ ನಾನು ಕೊರಗಜ್ಜನಿಗೆ ಅರ್ಪಿಸ್ತಾ ಇದ್ದೀನಿ. ಅವ್ರಿಗೆ ಗೆಂಟೆ, ಈ ಶಬ್ದ, ಡೊಳ್ಳು ಇದಂದ್ರೆ ಭಾರಿ ಇಷ್ಟ. ಅವ್ರಿಗೆ ಮುಂದೆ ಭಗವಂತ ಇದೇ ರೀತಿ ಎಲ್ರಿಗೂ ಒಳ್ಳೇದು ಮಾಡಿ, ಎಲ್ಲರೂ ಅವ್ರಿಗೆ ಸೇವಾ ಭಾಗ್ಯ ಕೊಡಲಿ. ಇವ್ರಿಗೂ ಕೂಡ ಒಳ್ಳೆ ಆರೋಗ್ಯ ಆಯಿಸ್ಕೊಟ್ಟು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಒಳ್ಳೇದಾಗಲಿ. ಅವ್ರ ತಂದೆ ತಾಯಿ, ಬಂಧು ಬಳಗ, ಮನೆಯವ್ರಿಗೆಲ್ಲ ಒಂದು ಆರೋಗ್ಯ ಆಯಿಸ್ಕೊಟ್ಟು ಕೊರಗಜ್ಜ ಕಾಪಾಡಲಿ ಅಂತ ಒಳ್ಳೇದಾಗಿ ತೀರಿಸ್ಬೇಕಾಯ್ತು. ಚಕ್ಲಿ ಎಲ್ಲ 12 ಅಷ್ಟೇ ಅನ್ಕೊಂಡಿದ್ದು. ಅದನ್ನ ಇವತ್ತು ನಾನು ತೀರಿಸ್ತಾ ಇದ್ದೀನಿ. ಎಲ್ಲೂ ಮಂಗಳೂರಿವರೆಗೂ ಹೋಗೋಕ್ಕಾಗಿರಲಿಲ್ಲ. ಅದು ನಂಗೆ ಗೊತ್ತಿರಲಿಲ್ಲ. ಅಜ್ಜ ಇಲ್ಲೇ ನೆಲೆಸ್ತಾರೆ ಅಂತ ನಾನು ಕನಸಲ್ಲಿ ಅಂದ್ಕೊಂಡಿರಲಿಲ್ಲ. ಆದರೆ ಇಲ್ಲಿ ಬಂದು ನೆಲೆಸಿದ್ದಾರೆ ಅಂದರೆ ನನಗೆ ಭಾರಿ, ಅದು ನಮ್ಮ ಬೇಡಿಕೆ ಅಂತಲೇ ನಾವು ಹೇಳ್ಬೋದು. ನನಗೆ ಗೊತ್ತಿಲ್ಲ ಜಾಗ ಎಲ್ಲಿದ್ದಾರೆ ಏನೋ ಅಂತ. ಇವತ್ತು ಇಲ್ಲಿ ನೆಲೆಸಿದ್ದಾರೆ ಅಂದರೆ ನಮ್ಮ ಕೋರಿಕೆ, ಬೇಡಿಕೆನ ಅವ್ರು ಬಂದು ಇಲ್ಲ ಭಕ್ತರಿಗಾಗಿನೇ ಬಂದು ನೆಲೆಸಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ.